ಹೊಸ ವೈರಸ್ ಪ್ರಭೇದ ಒಮಿಕ್ರಾನ್ ಭೀತಿಯ ನಡುವೆ ಕರ್ನಾಟಕ ಬಿಗು ನಿಯಂತ್ರಣವನ್ನ ಹೇರಿದ್ದು ಅಂತಾರಾಜ್ಯ ಗಡಿಗಳಲ್ಲಿ ಕಠಿಣ ತಪಾಸಣೆಯನ್ನ ಬಿಗಿಗೊಳಿಸಿದೆ. ತಲಪಾಡಿ ಗಡಿಯಲ್ಲಿ ಕೇರಳದ ಕಡೆಯಿಂದ ಆಗಮಿಸುವ ವಾಹನ ಸಂಚಾರಕ್ಕೆ ಅನುಮತಿ ನೀಡಲಾಗುತ್ತಿದ್ದರೂ ಕೋವಿಡ್ ಆರ್ಟಿಪಿಸಿಆರ್ ವರದಿ ಕಡ್ಡಾಯಗೊಳಿಸಲಾಗಿದೆ. ಭಾನುವಾರ ಬೆಳಗ್ಗಿನಿಂದಲೇ ಎಲ್ಲ ವಾಹನ ಚಾಲಕರಿಗೂ ಎಚ್ಚರಿಕೆಯನ್ನ ನೀಡಲಾಗುತ್ತಿದ್ದು, ಇಂದು ಸೋಮವಾರದಿಂದ ಗಡಿಯಲ್ಲಿ ನೆಗೆಟಿವ್ ಸರ್ಟಿಫಿಕೇಟ್ ಇಲ್ಲದೆ ಗಡಿ ದಾಟುವಂತಿಲ್ಲ. ಹಠಾತ್ ನಿರ್ಧಾರದಿಂದ ಭಾನುವಾರ ಬೆಳಗ್ಗೆ ಈ ಬಗ್ಗೆ ಅರಿವಿರದ ಅನೇಕರು ತಲಪಾಡಿಯಿಂದಲೇ ಮತ್ತೆ ಹಿಂದೆ ಬರುವಂತಾದ ಹಿನ್ನೆಲೆಯಲ್ಲಿ ಸೋಮವಾರದಿಂದ ಕಡ್ಡಾಯಗೊಳಿಸಲಾಗಿದೆ. ಕೆಎಸ್ಆರ್ಟಿಸಿ ಸೇವೆ ಸಾಮಾನ್ಯವಾಗಿದ್ದರೂ ಪ್ರಯಾಣಿಕರನ್ನ ತಪಾಸಣೆ ಮಾಡಿ ಬಿಡಲಾಗ್ತಾ ಇದೆ. ಕಳೆದ 8 ದಿನಗಳ ಹಿಂದೆಯಷ್ಟೇ ಅಂತಾರಾಜ್ಯ ಸಾಮಾನ್ಯ ಸಂಚಾರ ಆರಂಭಗೊಂಡಿದ್ದು, ಅಲ್ಪಾವಧಿಯಲ್ಲೇ ಮತ್ತೆ ಗಡಿ ನಿಯಂತ್ರಣ ಭೀತಿ ಕಾಸರಗೋಡಿಗೆ ಕಂಟಕವಾಗಿ ಪರಿಣಮಿಸಿದೆ. ಇಂದು ಬೆಳಗ್ಗೆಯಿಂದಲೇ ಕೇರಳದಿಂದ ಆಗಮಿಸುತ್ತಿರುವ ವಿದ್ಯಾರ್ಥಿಗಳು ಸಹಿತ ಸಹಸ್ರಾರು ಯಾತ್ರಿಕರು ಕಂಗಾಲಾಗಿದ್ದಾರೆ. 24ರಷ್ಟು ಮಂದಿ ತೀರಿ ಹೋದ ಒಂದು ಗಡಿಯಾಗಿದೆ ನನ್ನ ಕ್ಷೇತ್ರದ ಮಂಗಳೂರು ಕಾಸರಗೋಡಿನ ತಲಪಾಡಿ ಗಡಿ. ಈ ಪ್ರದೇಶದಲ್ಲಿ ಕಳೆದ ಕೋವಿಡ್ ಜಗತ್ತಿನಾದ್ಯಂತ ದೇಶದಾದ್ಯಂತ ಕೇರಳದಲ್ಲೂ ಕರ್ನಾಟಕದಲ್ಲೆಲ್ಲ ಕಮ್ಮಿಯಾಗೋ ಸಂದರ್ಭದಲ್ಲಿ ಕೂಡ ಗಡಿ ನಿರ್ಬಂಧ ಮಾಡಿ ಜನರ ಸಂಚಾರವನ್ನು ನಿಷೇಧ ಮಾಡಿದ ಒಂದು ವಿಷಯ ಭಾಳ ಚರ್ಚೆಯಾಗಿತ್ತು. ಆ ಸಂದರ್ಭದಲ್ಲಿ ಜನಪರ ಹೋರಾಟಗಾರನಾಗಿ ಬೆಳೆದು ಬಂದವರು ಶಾಸಕ ಎಂಬ ನೆಲೆಯಲ್ಲಿ ನಾನು ಹೈಕೋರ್ಟಿಗೆ ಹೋದೆ, ಕೇರಳ ಸುಪ್ರೀಂ ಕೋರ್ಟಿಗೆ ಹೋದೆ. ಆದರೂ ಕೂಡ ನಮಗೆ ನ್ಯಾಯ ನೀತಿ ಸಿಗಲಿಲ್ಲ. ಆದರೆ ಶಾಂತವಾಗಿ ಗಡಿ ಓಪನ್ ಆದ ಸಂದರ್ಭದಲ್ಲಿ ಮಕ್ಕಳು ಕಾಲೇಜಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡಿದರು. ರೋಗಿಗಳಿಗೂ ಸಂಚಾರ ಸ್ವಾತಂತ್ರ್ಯ ಸಂದರ್ಭದಲ್ಲಿ ಈಗ ಪುನಃ ಗಡಿ ನಿರ್ಬಂಧವಾಗಿ ಬಂದ್ ಮಾಡುವಂಥದ್ದು ಪರಿಸ್ಥಿತಿ ಒದಗಿದೆ. ನಾಳೆಯಿಂದ RT-PCR ನೆಗೆಟಿವ್ ಸರ್ಟಿಫಿಕೇಟ್ ಕಡ್ಡಾಯವಾಗಿ ತೋರಿಸಬೇಕು ಅಂತ ತೀರ್ಮಾನವನ್ನು ಹೇಳ್ತಾ ಇದ್ದಾರೆ. ನಾಳೆ ತಿರುವನಂತಪುರದಲ್ಲಿದ್ದೀನಿ, ಮುಖ್ಯಮಂತ್ರಿಯನ್ನು ಭೇಟಿಯಾಗ್ತೀನಿ. ಎಲ್ಲೂ ಕೂಡ ನ್ಯಾಯ ಸಿಗದಿದ್ದರೆ ಇಲ್ಲಿನ ಎಲ್ಲ ಪಕ್ಷದ ಮುಖಂಡರುಗಳ ಸಭೆ ಕರೆದು ಒಂದು ಜನಪರ ಹೋರಾಟಕ್ಕೆ ಶಾಸಕ ಎಂಬ ನೆಲೆಯಲ್ಲಿ ನಾನು നേതൃത്വം കൊടുത്തു. അപ്പോൾ കേരള അതിർത്തിയിൽ വീണ്ടും പരിശോധന ശക്തമാക്കി. അവരുടെ അടുത്ത് രാവിലെ ചോദിച്ചപ്പോൾ അവർ പറഞ്ഞത് പിന്നെ ഞങ്ങളെ നിർത്തിയില്ല, പക്ഷേ ചെറിയൊരു ഇളവ് തന്നിരുന്നു. നാളെ മുതൽ അതിശക്തമാണ്. ഇന്നും പരിശോധന വരുന്നവരൊക്കെ RT-PCR ടെസ്റ്റ് ചോദിക്കുന്നുണ്ട്, അല്ലാത്ത പക്ഷം കടത്തി വിടുന്നില്ല. ഏതോ ആഫ്രിക്കയിൽ ഏതോ ഒരു വാക്സിൻ്റെ കാര്യത്തിൽ ഇത്തരത്തിലുള്ള ഈ നിലപാടിലേക്ക് കർണാടക സർക്കാർ പോകുന്നത് ഒരിക്കലും അത് ശരിയായ നിലപാടല്ല. കാരണം ഇപ്പോൾ കോളേജുകളും സ്കൂളുകളൊക്കെ തുടങ്ങി വീണ്ടും പഴയ രീതിയിലൊക്കെ മാറുന്ന ഒരു സ്ഥിതിവിശേഷം ഉണ്ടാകുമ്പോഴാണ് ഇത്തരത്തിലുള്ള വീണ്ടും ഈ ഒരു നിലപാടുമായിട്ട് കർണാടക സർക്കാർ മുമ്പോട്ട് പോകുന്നത്. ഇതിന് യാതൊരു അടിത്തറ ഇല്ലാത്ത ഒരു സിസ്റ്റമാറ്റിക്കാണ് ഇപ്പോൾ കർണാടക സർക്കാർ ചെയ്യുന്നത്. ഇത് ഒരിക്കലും യോജിക്കാൻ പറ്റുന്നില്ല എന്നേ പറയാനുള്ളൂ.